ಎಲ್ರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ರಿಗೂ ಸ್ವಾಗತ. ಭಕ್ತಿ ಅಂತ ಹೇಳಿದ್ರೆ ಅದು ಕೇವಲ ದೇವರ ಮೇಲೆ ಅಥವಾ ದೈವಗಳ ಮೇಲೆ ಅನ್ನೋದಕ್ಕಿಂತ ಮಿಗಿಲಾಗಿ ಕಲೆಗಳ ಮೇಲೂ ಇರುವಂತಹ ಭಕ್ತಿಯನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ತುಳುನಾಡಿನಲ್ಲಿ ನಾವು ಎಲ್ಲವನ್ನ ಗೌರವಿಸ್ತೇವೆ, ಹೆಚ್ಚಾಗಿ ಗೌರವಿಸ್ತೇವೆ. ಆದರೆ ನಮ್ಮ ಹೃದಯದ ಆಳದಲ್ಲಿ ಕುಳಿತಿರುವಂತಹ ಅವಿತಿರುವಂತಹ ಒಂದು ಕಲೆ ಅಂತ ಹೇಳಿದ್ರೆ ಅದು ನಮ್ಮ ತುಳುನಾಡಿನ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನ ಅಂತ ಹೇಳಿದ್ರೆ ಅದು ಕಲೆ ಮಾತ್ರ ಅಲ್ಲ, ನಮ್ಮ ತುಳುನಾಡಿನ ನಾಡಿ ಮಿಡಿತ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಯಕ್ಷಗಾನವನ್ನ ನೋಡುವಂತಹ ಅಥವಾ ಅದಕ್ಕೆ ವೀಕ್ಷಿಸುವಂತಹ ಒಂದು ಸಂಖ್ಯೆ ಒಂದು ಬೇರೆ ಕಡೆ ಆಗಿದ್ರೆ, ಚಿಕ್ಕ ಮೇಳದ ಕುರಿತಾಗಿ ಮಾತಾಡುವಂತ ಅದ್ರ ಬಗ್ಗೆ ಕುತೂಹಲ ಇಟ್ಕೊಳ್ಳುವಂತ ಜನರ ಸಂಖ್ಯೆ ಕೂಡ ಬೇರೆ ರೀತಿ ಇದೆ. ಚಿಕ್ಕ ಮೇಳ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗದಿದ್ರು ಕೂಡ ದೊಡ್ಡ ಮಟ್ಟಲ್ಲೇ ಒಂದು ಸುದ್ದಿ ಮಾಡುವಂತಹ ಸದ್ದು ಮಾಡುವಂತಹ ಒಂದು ಕಲೆ ಆಗಿರ್ತದೆ. ಯಕ್ಷಗಾನವನ್ನ ಯಾರು ಕೂಡ ಒಂದು ದೊಡ್ಡ ಮಂಟಪದಲ್ಲೇ ವಿದ್ಯುತ್ ಅಲಂಕಾರದ ಮಧ್ಯೆ ನೋಡಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿರ್ತಾರೆ. ಅದರ ಮಧ್ಯೆ ಮನೆ ಮನೆಗೆ ಚಿಕ್ಕ ಮೇಳ ಬರುವಂಥದ್ದು ಕೂಡ ಎಲ್ಲರ ಪುಟ್ಟ ಕನಸಾಗಿರ್ತದೆ. ಆ ಚಿಕ್ಕ ಮೇಳದ ಬಗ್ಗೆ ದೊಡ್ಡದಾಗಿ ಮಾತನ್ನ ಶುರು ಮಾಡೋಣ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ತುಳುನಾಡಿನಲ್ಲಿ ಬಹಳ ಹೆಸರು ಮಾಡುವಂತಹ ವಾಗ್ಮಿ ಇವರು ಕುಮಾರ್ ಮಾಲೆಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಚಿಕ್ಕ ಮೇಳ ಅಂತ ಹೇಳಿದ್ರೆ ಇದು ಚಿಕ್ಕ ವಿಚಾರವೇ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ಕಥೆಗಳಿರ್ತದೆ, ಆದ್ರೆ ಹಿಂದೆ ಶ್ರಮ ಕೂಡ ಇರ್ತದೆ. ಎಲ್ಲರನ್ನ ಒಂದು ಯಕ್ಷಗಾನ ನಡೆಯುವಂತಹ ಜಾಗಕ್ಕೆ ಕರೆಸುವುದು ಒಂದು ಕಡೆ ಆದ್ರೆ ಎಲ್ಲರ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿ ಒಂದು ಯಕ್ಷಗಾನದ ಪ್ರದರ್ಶನವನ್ನ ಮಾಡುವುದು ಇನ್ನೊಂದು ರೀತಿ. ಹಾಗಾಗಿ ಆ ಚಿಕ್ಕ ಮೇಳ ಈ ಒಂದು ತುಳುನಾಡಿನಲ್ಲಿ ಎಷ್ಟು ವಿಶೇಷ ಅನ್ನುವಂಥದ್ದು ಅಂದ್ರೆ ಒಂದು ಹೇಳ್ಬೇಕಾದ್ರೆ ತುಳುನಾಡಿನ ಗಂಡುಗಲಿ ಅಂತಾನೆ ಹೇಳ್ಬೋದು ಯಕ್ಷಗಾನ. ಆ ಯಕ್ಷಗಾನಕ್ಕಿಂತ ಮೇಲೆ ಬೇರೊಂದಿಲ್ಲ. ಆ ಯಕ್ಷಗಾನ ಬಯಲು ಭೂಮಿಯಲ್ಲಿ, ಬಯಲು ರಂಗಮಂದಿರದಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಥವಾ ಒಂದು ಸಂಸ್ಥೆಯವರು ಆಡಿಸ್ತಾರೆ. ಆದ್ರೆ ಎಲ್ರಿಗೂ ಆಡಿಸ್ಲಿಕ್ಕೆ ಆಗಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಒಂದು ಪಾಪದ ಒಂದು ಬಡ ಮನೆಯವರಿಗೆ ಆಡಿಸ್ಲಿಕ್ಕೆ ಆಗಲ್ಲ. ಅವರ ಅದು ಈಗ ಒಂದು ಯಕ್ಷಗಾನ ಆಡಿಸ್ಬೇಕಾದ್ರೆ 50ರಿಂದ 1 ಲಕ್ಷ 2 ಲಕ್ಷ ಬೇಕು, 50,000ದಿಂದ ಅವರಿಗೆ ಆಡಿಸೋಕೆ ಆಗಲ್ಲ. ಆದ್ರೆ ಅವರಿಗೂ ಒಂದು ಗೆಜ್ಜೆ ಸೇವೆ ಕೊಡಬೇಕು ಅಂತ ಆಸೆ ಇರುತ್ತೆ. ಆ ಸಮಯದಲ್ಲಿ ಈಗ ಒಂದು ಚಿಕ್ಕ ಮೇಳ ಬರುವಾಗ ಆ ಒಂದು ಮನೆಯ ಒಳಗೆ ಹೋಗಿ ಒಂದು ಗೆಜ್ಜೆ ಸೇವೆ ಇಟ್ಕೊಂಡು ಒಂದು ಗೆಜ್ಜೆ ನರ್ತನದೊಂದಿಗೆ ಮಾಡುವಾಗ ಅದೊಂದು ಚಿಕ್ಕ ಮೇಳ ಮನೆಗೆ ಬಂದ್ರೆ ಒಳ್ಳೆಯದು ಅಂತ ಇದೆ. ಅದಕ್ಕೋಸ್ಕರ ಇವತ್ತು ಚಿಕ್ಕ ಮೇಳ ಕೆಲವರು ಸ್ವಾಗತ ಮಾಡ್ತಿದ್ದಾರೆ. ಈಗ ಚಿಕ್ಕ ಮೇಳ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಭಾವಿಸ್ತೇವೆ, ಒಂದು 3-4 ಜನ ಬರ್ತಾರೆ, ಅದ್ರ ಹಿಂದೆ ಬಾತಿ ಉಂಡ್ರ ಅಂತ ಇರ್ಬೋದು, ತಂಡ ಬರ್ತದೆ ಅಥವಾ ಮನೆ ಮನೆಗೆ ಬರ್ತಾರೆ. ಅವಾಗ ನಾವು ಚಿಕ್ಕ ಮೇಳವನ್ನ ನೋಡ್ತೇವೆ, ಯಕ್ಷಗಾನವನ್ನ ಸವಿತೇವೆ, ನಮ್ಮ ಮಟ್ಟಿನ ಒಂದು ಸಣ್ಣ ಕಾಣಿಕೆಯನ್ನ ಕೊಡ್ತೇವೆ. ಆದ್ರೆ ಇಲ್ಲಿ ಪ್ರಶ್ನೆ ಬರುವಂತದ್ದು, ನಾವು ಬಹಳ ಚಿಕ್ಕದಾಗಿ ನೋಡ್ತೇವೆ, ಅದ್ರ ಹಿಂದೆ ಇರುವಂತ ದೊಡ್ಡ ಶ್ರಮದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಒಂದು ಚಿಕ್ಕ ಮೇಳಕ್ಕೆ ಆಗುವಂತಹ ಖರ್ಚು ವೆಚ್ಚಗಳು ಎಷ್ಟು, ಅದ್ರ ಹಿಂದೆ ಶ್ರಮಗಳು ಏನಿರುತ್ತೆ ನೋಡಿ. ಇವತ್ತು ಒಂದು ಚಿಕ್ಕ ಮೇಳ ತಂಡ ಹೋಗುವಾಗ 6ರಿಂದ 7 ಜನರು ಅಲ್ಲಿ ಇರ್ತಾರೆ. 6ರಿಂದ 7 ಜನರು ಇರುವಾಗ ಇವತ್ತು ಅಟ್ಲೀಸ್ಟ್ ನಾವು ಲೆಕ್ಕ ಹಾಕ್ಬೇಕು, ಅಟ್ಲೀಸ್ಟ್ ಒಬ್ಬನಿಗೆ 1,000 ರೂಪಾಯಿ ಅಮೌಂಟ್ ಇದೆ, ಸಂಬಳ ಇದೆ. ಆಗ ಅಲ್ಲಿ 7 ಜನಕ್ಕೆ 7,000 ಆಯ್ತು. ಅಲ್ಲಿ ಮತ್ತೊಂದು ಅದರಲ್ಲಿ ಬರುವ ವಾಹನದ ಖರ್ಚು ಅದು 1,000. ಮತ್ತೆ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಅಥವಾ ಬೇರೆ ಮಾಡ್ಬೇಕಾದ್ರೆ ಅದಕ್ಕೆ 1,000 ಅಲ್ಲಿ ಬೇರೆ ನೀಡಬೇಕು. ಏನಿಲ್ಲಾದ್ರೂ 8,000 ಅಲ್ಲಿ ತನಕ ವೆಚ್ಚ ದಿನಕ್ಕೆ ಬೀಳುತ್ತೆ. ಆದರೆ ಅಟ್ಲೀಸ್ಟ್ 8,000 ಆದ್ರೂ ಒಂದು ದಿನದ ಖರ್ಚಿಗೆ, ಚಿಕ್ಕ ಮೇಳಕ್ಕೆ 8,000 ಆದ್ರೂ ಖರ್ಚು ತಗಲುತ್ತೆ. ಈಗ ಒಂದು ಹೇಳ್ಬೇಕಾದ್ರೆ ಕೆಲವರು ತುಂಬಾ ಬೇಸರದಲ್ಲಿ ಹೋಗ್ತಾರೆ ಚಿಕ್ಕ ಮೇಳದವರು, ಕಲೆಗಾರರು. ನಿಜವಾಗಿ ಇವತ್ತು ಏನಂದ್ರೆ ಇವತ್ತು ಚಿಕ್ಕ ಮೇಳ ಮಾಡುವಂತ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂದ್ರೆ 6 ತಿಂಗಳು ಮಾತ್ರ ಯಕ್ಷಗಾನ, ಮತ್ತೆ ಯಕ್ಷಗಾನ ಇಲ್ಲ. ಯಕ್ಷಗಾನದಲ್ಲಿ ಇವತ್ತು ಜೀವನ ಮಾಡುವವರು ತುಂಬಾ ಜನ ಇದ್ದಾರೆ. ಆಗ ಯಕ್ಷಗಾನದಲ್ಲಿ ಜೀವನ ಮಾಡುವವರಿಗೆ ಒಂದು 6 ತಿಂಗಳಿಗೆ ಏನ್ ಮಾಡ್ಬೇಕು? ಆಗ ಏನ್ ಮಾಡ್ಬೇಕಂದ್ರೆ ಈ ಚಿಕ್ಕ ಮೇಳವನ್ನು ನಾವು ಮಾಡ್ತಾ ಇದ್ದೇವೆ, ಅದರಲ್ಲಿ ಅವರಿಗೆ ಸಂಬಳ ಇಷ್ಟು ಅಂತ ಕೊಡ್ತೇವೆ. ಆಗ ಇವತ್ತೇನಾಗ್ತದೆ ಅಂದ್ರೆ ಕೆಲವೊಂದು ಮನೆಯಲ್ಲಿ ಹೋಗುವಾಗ ಬಾಯಿ ಬಿಟ್ಟು ಹೇಳಲ್ಲ, ಇಷ್ಟು ಕೊಡಬೇಕು, ಇಷ್ಟೇ ಇಡಬೇಕು ಅಂತ ನಾವು ಹೇಳಲ್ಲ. ಚಿಕ್ಕ ಮೇಳದವರು ಯಾರು ಹೇಳಲ್ಲ. ಅಥವಾ ಈಗ ಒಂದು ಒಕ್ಕೂಟ ಅಂತ ಆಗಿದೆ, ಆ ಒಕ್ಕೂಟದ ನಿಯಮ ಇದೆ, ಯಾರಿಗೂ ಎಷ್ಟು ಅಂತ ಹೇಳ್ಬಾರ್ದು. 50 ಕೊಟ್ಟರು ತಗೊಳ್ಬೇಕು, 100 ಕೊಟ್ಟರು ತಗೊಳ್ಬೇಕು, 1,000 ಕೊಡುವವರಿದ್ದಾರೆ, 2,000 ಕೊಡುವವರಿದ್ದಾರೆ. ಆದ್ರೆ ಆ ಒಂದು ಬಂದ ಹಣವನ್ನು ಇವತ್ತು ಕೈಯಿಂದ ಹೋದ್ರೆ ಮರುದಿವಸ ಅದಕ್ಕೆ ತುಂಬಲಿಕ್ಕೆ ಆಗುತ್ತೆ. ಆ ರೀತಿ ಮಾಡ್ತಾ ಇದ್ದೇವೆ ಇವತ್ತು. ಅದೇ ಒಂದು ಚಿಕ್ಕ ಮೇಳ ಹೋಗ್ಬೇಕಾದ್ರೆ 8,000 ದಿನಕ್ಕೆ ಬೇಕೇ ಬೇಕು. ದಿನಕ್ಕೆ 8,000. ಹೌದು. ಈಗ 6 ತಿಂಗಳು
ಖರ್ಚನ್ನ ನಿಭಾಯಿಸ್ಲಿಕ್ಕೆ, ಅವರವರ ಮನೆಯ ಖರ್ಚನ್ನ ನಿಭಾಯಿಸ್ಲಿಕ್ಕೆ ಕೂಡ ಕಲಾವಿದರು ಈ ಒಂದು ಹಾದಿಯನ್ನ ಹಿಡಿದಿರುವಂತದ್ದು. ಈ ಒಂದು ಹಾದಿಯಿಂದ ಅಲ್ಲಿ ವೇದಿಕೆಯಲ್ಲಿ ಅಥವಾ ಮಂಟಪದಲ್ಲಿ ನಡೆಯುವಂತ ಯಕ್ಷಗಾನದ ಗೌರವಕ್ಕೆ ಏನಾದ್ರೂ ಧಕ್ಕೆ ಬರ್ತದಾ ಅನ್ನುವಂಥದ್ದು? ನೋಡಿ, ಧಕ್ಕೆ ಬರ್ತದ ಅಂತ ಕೇಳಿದಕ್ಕೆ ನನ್ನೊಂದು ಉತ್ತರ. ಯಾಕೆಂದ್ರೆ 2-3 ವರ್ಷಕ್ಕೆ ಮುಂಚೆ ಚಿಕ್ಕಮೇಳ ತುಂಬಾ ವರ್ಷದಿಂದ ಆಗ್ತಾ ಇದೆ. ಗ್ಯಾಸ್ ಲೈಟ್ ಹಿಡಿದುಕೊಂಡು ಹೋದಂತ ಪರಿಸ್ಥಿತಿಯೂ ಇದೆ, ಬೇರೆ ಬೇರೆ ರೀತಿಯಲ್ಲಿ ಹೋದಂತ ಪರಿಸ್ಥಿತಿಯು ಚಿಕ್ಕಮೇಳ ಆಗ್ತಾ ಇತ್ತು, ಒಳ್ಳೆ ಇದರಿಂದ ಹೋಗ್ತಾ ಇತ್ತು. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಬಂತು. ಈಗ 3 ವರ್ಷಕ್ಕೆ ಮುಂಚೆ ಬೇರೆ ಬೇರೆ ರೀತಿಯಲ್ಲಿ ಅದು ಜಂಜಾಟ, ಅದು ಇದು, ಒಂದು ಏರಿಯಾದಲ್ಲಿ ಹೋಗುವಾಗ ಅವರು ಬರುದು ಇವರು ಬರುದು, ಜಗಳ ಅದೆಲ್ಲ ಆಗ್ತಿತ್ತು. ಮತ್ತೆ ಬೇರೆ ಈ ಯಕ್ಷಗಾನದಲ್ಲಿ ಇಲ್ಲದವರನ್ನು ಅದರಲ್ಲಿ ಜೋಡಣೆ ಮಾಡಿಕೊಂಡು ವೇಷ ಮಾಡಿಸುವುದು ಅಂತದೆಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಈಗ ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ, ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟ ಅಂತ ನಾವು ಇಲ್ಲಿ ಮಾಡಿದ್ದೇವೆ. ಆ ಒಂದು ಒಕ್ಕೂಟದ ಒಂದು ನೆರಳಲ್ಲಿ 40ರಿಂದ 50 ಚಿಕ್ಕ ಮೇಳಗಳು ಈಗ ಇದೆ. ಅದು ಈಗ ಪರವಾನಿಗೆ, ಒಕ್ಕೂಟದ ಮುಖಾಂತರ ಒಂದು ಪರವಾನಿಗೆ ನೀಡ್ತಿದ್ದೇವೆ. ಆ ಪರವಾನಿಗೆ ಕೊಟ್ಟವರು ಅದೊಂದು ಪರಿಸರದಲ್ಲಿ ಮಾತ್ರ ಅವರು ಹೋಗ್ಲಿಕ್ಕೆ, ಬೇರೆ ಪರಿಸರಕ್ಕೆ ಹೋಗ್ಲಿಕ್ಕಿಲ್ಲ. ಆ ಒಂದು ಶಿಸ್ತಲ್ಲಿ ಈಗ ಚಿಕ್ಕ ಮೇಳ 3 ವರ್ಷದಿಂದ ಚಿಕ್ಕ ಮೇಳ ಶಿಸ್ತಿನಿಂದ ಹೋಗ್ತಾ ಇದೆ. ಆ ತರ ಹೋಗ್ತಾ ಇದೆ. ಈಗ ಶಿಸ್ತು ಅಥವಾ ಯಾವುದೇ ವಿಚಾರಕ್ಕೆ ಬಂದಾಗ ಚಿಕ್ಕ ಮೇಳದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಶ್ನೆಗಳು ಎದ್ದಿಲ್ಲ. ಆದ್ರೆ ಒಂದು ವೇದಿಕೆಗೆ ಒಂದು ಅಭಿಮಾನಿಗಳನ್ನ, ಯಕ್ಷ ಪ್ರಿಯರನ್ನ ಕರೆಸಿಕೊಳ್ಳುವಂತದ್ದು ಒಂದು ಹಂತ ಆದ್ರೆ, ಇನ್ನೊಂದು ಚಿಕ್ಕ ಮೇಳ. ಆದ್ರೆ ಇದು ಯಾವ್ದಾದ್ರು ಒಂದು ಉಡಾಫೆಗೆ ಕಾರಣ ಆಗಿದೆಯಾ? ನಮ್ಮ ಯಕ್ಷಗಾನದ ನಿಜವಾದ ಅಭಿಮಾನಿಗಳನ್ನ ಕಳ್ಕೊಳ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಮನೆಗೆ ಯಕ್ಷಗಾನದವ್ರು ಬರ್ತಾರೆ ಅಂತ ಹೇಳಿದ್ರೆ ನಾವ್ ಯಾಕೆ ಹೊರಗಡೆ ಹೋಗಿ ಯಕ್ಷಗಾನವನ್ನ ನೋಡ್ಬೇಕನ್ನುವಂತ ಮನಸ್ಥಿತಿ ಜನರಿಗೆ ಇದೆಯಾ ಅನ್ನುವಂತ. ಈಗ ನಿಜವಾಗಿ ಹೇಳ್ಬೇಕಾದ್ರೆ ಚಿಕ್ಕ ಮೇಳ ಬರೋದಕ್ಕಿಂತ ಮುಂಚೆ 2 ದಿನ ಮುಂಚೆ ಒಂದು ಪರಿಸರಕ್ಕೆ ಹೋಗಿ ಅವರದೊಂದು ಪತ್ರ ಕೊಡ್ತಾ ಇದ್ದಾರೆ ಚಿಕ್ಕ ಮೇಳದ್ದು. ಆ ಚಿಕ್ಕ ಮೇಳದ ಪತ್ರ ಕೊಡುವಾಗ ಕೆಲವರು ಹೇಳ್ತಾರೆ ನಮ್ಗೆ ಬೇಡ, ಬೇಡ ಹೇಳಿದ್ರೆ ಆ ಮನೆಗೆ ಹೋಗ್ತಾ ಇಲ್ಲ, ಪತ್ರವನ್ನು ಹಿಂದೆ ತರ್ತೇವೆ, ಇನ್ನೊಂದು ಮನೆಗೆ ಕೊಡ್ತೇವೆ. ಅವರು ಸ್ವಾಗತ ಮಾಡಿದ್ರೆ ಅವರಿಗೆ ಪತ್ರ ಕೊಡ್ತೇವೆ. ಅದರ ನಂತರ ಆ ಪತ್ರದ ಮೂಲಕನೇ ಯಾರಿಗೆಲ್ಲ ಪತ್ರ ಕೊಟ್ಟಿದೆ ಅಲ್ಲಿ ಮಾತ್ರ ಹೋಗ್ತೇವೆ ಹೊರತು ಬೇರೆ ಬೇಡ ಅಂತ ಹೇಳಿದವರಿಗೆ ಬಿಲ್ಕುಲ್ ಈ ಚಿಕ್ಕ ಮೇಳ ಹೋಗಲ್ಲ. ಅವರ ಒಂದು ಏನು ಬಲವಂತವಾಗಿ ಚಿಕ್ಕ ಮೇಳ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಇನ್ನೂ ಆಗುದು ಇಲ್ಲ. ಯಾಕೆಂದ್ರೆ ಅವರಿಗೆ ಬೇಕು ಅಂತಾದ್ರೆ ಮಾತ್ರ ಹೋಗುದು. ಮತ್ತೆ ಹೆಚ್ಚಾಗಿ ಸಾಧಾರಣ 100ರಿಂದ 90%, 95% ಜನ ಚಿಕ್ಕ ಮೇಳ ಬರ್ತಾ ಇದೆ, ಇವತ್ತು ನಾಳೆ ಬರ್ತಾ ಇದ್ದೇವೆ ಅಂತ ಹೇಳುವಾಗ ಸ್ವಾಗತ ಮಾಡ್ತಾ ಇದ್ದಾರೆ. ನೀವು ಕೂಡ ಕಲಾವಿದರು, ಹಾಗಾಗಿ ಅವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಚಿಕ್ಕ ಮೇಳದ ನಿಜವಾದ ಭಾವನೆ ಏನಿದೆ ಅದು ಜನರನ್ನ ತಲುಪಬೇಕು ಅನ್ನೋಂಥದ್ದು ನಮ್ಮ ಆಶಯ ಆಗಿರ್ತದೆ. ಚಿಕ್ಕ ಮೇಳದವರು ಯಾವ ನಿರೀಕ್ಷೆಯಲ್ಲಿ ಮನೆಗೆ ಬರ್ತಾರೆ ಅಥವಾ ಅದರ ಅಗತ್ಯತೆ ಆ ಕಲಾವಿದರಿಗೆ ಎಷ್ಟಿದೆ? ನೋಡಿ, ಚಿಕ್ಕ ಮೇಳದವರು ಹೋಗುವಾಗ ಆ ಮನೆಯಲ್ಲಿ ನಾವು 10 ನಿಮಿಷ ಒಂದು ಕಥೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಯಾವುದು ಶೂರ್ಪನಖಿ ಆಗ್ಬಹುದು, ಅಥವಾ ಪಾರಿಜಾತ ಇದಾಗ್ಬಹುದು, ಅಥವಾ ಸುಭದ್ರ ಕಲ್ಯಾಣ, ಅಥವಾ ಮನ್ಮಥ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಅಂತ ಒಂದೊಂದು ಕಥೆಗಳನ್ನು ಈಗ ಚಿಕ್ಕ ಮೇಳದ 10-15 ಪ್ರಸಂಗಗಳನ್ನು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಮನೆಗೆ ಬೇರೆ ಬೇರೆ ಪ್ರಸಂಗಗಳನ್ನು ಕೊಡ್ತಾ ಇದ್ದೇವೆ. ಆಗ ಆ ಒಂದು ಮನೆಯಲ್ಲಿ ಕೂಡ ಮನೆಯವರಿಗೆ ಕೂಡ ಆ ಒಂದು ಕತೆ ಗೊತ್ತಾಗುತ್ತೆ. ತುಂಬಾ ಜನ ಈಗ ಯಕ್ಷಗಾನಕ್ಕೆ ದೂರ. ಈಗ ಮತ್ತೊಂದೇನೆಂದ್ರೆ ಈಗಿನ ಮನೆಯವ್ರದ್ದು ಸಹ ನಾವು ಸ್ವಲ್ಪ ಇದರಲ್ಲಿ ಆಲೋಚನೆ ತೆಗಿಬೇಕು. ಯಾಕೆಂದ್ರೆ ಮನೆಯವರಿಗೆ ಕೂಡ ಟಿವಿ ಧಾರಾವಾಹಿಗಳು ಅದು ಜಾಸ್ತಿ ಆಗಿದೆ. ಈಗ ಯಕ್ಷಗಾನ ದೂರದಲ್ಲಿದ್ರೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತವ್ರು ಮಾತ್ರ ಈ ಚಿಕ್ಕ ಮೇಳವನ್ನು ಮನೆಯಲ್ಲಿ ನೋಡ್ತಾ ಇದ್ದಾರೆ. ಅಂತ ಇದು ನಮ್ಮಿಂದ ಈಗ ಕತೆಗಳನ್ನು ತುಂಬಾ ಜನರಿಗೆ ಗೊತ್ತಾಗ್ತಾ ಇದೆ ಮನೆಯವರಿಗೆ. ಕೊನೆಯದಾಗಿ ಚಿಕ್ಕ ಮೇಳ ಅನ್ನುವಂಥದ್ದು ನಮ್ಮ ಹೆಮ್ಮೆ ಕೂಡ, ಅದು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದಂತ ಸಂಪ್ರದಾಯ ಕೂಡ. ಒಂದು ತುಳುವರಾಗಿ ಅಥವಾ ತುಳುನಾಡಿನಲ್ಲಿ ಇದ್ದು ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ಯಾವ ರೀತಿಯ ಒಂದು ಶಿಸ್ತು ಚಿಕ್ಕ ಮೇಳದವರು ನಿಭಾಯಿಸ್ಬೇಕು ಅಂತ ನೀವು ಭಾವಿಸ್ತೀರಿ ಅಂತ? ನಿಜವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನಿದ್ದೇನೆ ಈಗ ತೆಂಕುತಿಟ್ಟು ದಕ್ಷಿಣ ಕನ್ನಡದ. ನಾನು ನಿಜವಾಗಿ ಹೇಳ್ಬೇಕಾದ್ರೆ ಜನರ ಹತ್ರ ನಾನು ವಿನಮ್ರವಾಗಿ ವಿನಂತಿ ಮಾಡ್ತಿದ್ದೇನೆ. ನಿಜವಾಗಿ ನಮ್ಮ ಈ ತುಳುವ ನಾಡಿನ ಗಂಡುಗಲಿ ಆಗಿರುವಂತಹ ಯಕ್ಷಗಾನ, ಈ ಯಕ್ಷಗಾನ ನಿಜವಾಗಿ ಹೇಳ್ಬೇಕಾದ್ರೆ ಯಕ್ಷಗಾನದ ಪಾರಂಪರೆಯನ್ನು ನಾವು ಉಳಿಸಬೇಕು. ಉಳಿಸುವ ನಿಟ್ಟಿನಲ್ಲಿ ಇವತ್ತು ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ಪರವಾನಿಗೆ ಪಡೆದುಕೊಂಡು ಇವತ್ತು ಚಿಕ್ಕ ಮೇಳಗಳು ತಮ್ಮ ಮನೆಗೆ ಬರ್ತಾ ಇದೆ. ಅದನ್ನು ಎಲ್ಲ ಮನೆಯಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ಎಲ್ಲರೂ ಸ್ವಾಗತಿಸಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೇನೆ. ಇನ್ನೊಂದು ಹೇಳ್ಬೇಕಾದ್ರೆ ನಿಜವಾಗಿ ಇವತ್ತು ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟ ಮಾಡಿದ್ರಿಂದ
ನಮ್ಗೆ ಇನ್ನೊಂದು ಹೇಳ್ಬೇಕಾದ್ರೆ ಪ್ರತಿ ಮನೆಗೆ ಯಾವ ಚಿಕ್ಕ ಮೇಳ ಹೋಗಿದೆ, ಯಾವ ಚಿಕ್ಕ ಮೇಳ ಅಲ್ಲಿ ಕಾರ್ಯಕ್ರಮ ನೀಡ್ತಿದೆ ಅದು ನಮ್ಗೆ ಗೊತ್ತಾಗ್ತಾ ಇದೆ. ಒಂದು ಏರಿಯಾದಲ್ಲಿ, ಒಂದು ಪರಿಸರದಲ್ಲಿ ಈ ಪರಿಸರಕ್ಕೆ ಯಾರು, ಅದು ನಮ್ಮಲ್ಲಿ ಒಂದು ಲೀಸ್ಟೇ ಇದೆ. ಆ ಲೀಸ್ಟಿನಲ್ಲಿ ಅಲ್ಲಿ ಏನಾದ್ರೂ ಚಿಕ್ಕ ಮೇಳದಿಂದ ಅಡಚಣೆ ಆಗಿದ್ರೆ ಅದು ಇಂಥವರು ನಮಗೆ ಸೂಚಿಸ್ಲಿಕ್ಕೆ ಆಗುತ್ತೆ. ಅದೊಂದು ಇವತ್ತು ನಿರ್ಮಾಣ ಆಗಿದೆ ಇವತ್ತು. ಯಾಕೆಂದ್ರೆ ಯಾರನ್ನು ಯಾವ ರೀತಿ, ಯಾರು ಯಾವಾಗ ಏನು ಯಾವ ರೀತಿ ಇರ್ತಾರೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಒಕ್ಕೂಟ, ಒಂದು ಚೌಕಟ್ಟಿನಲ್ಲಿ ಹೋಗ್ತಾ ಇದೆ. ಒಂದು 40-50 ಚಿಕ್ಕ ಮೇಳಗಳು ಚಂದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡುವ ನಿಟ್ಟಿನಲ್ಲಿ ಎದ್ದು ನಿಂತಿದೆ. ನಿಜವಾಗಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮನೆಯವರು. ಇದನ್ನೆಲ್ಲ ಮನೆಯವರೊಂದು ಆಧಾರಪೂರ್ವಕವಾಗಿ ಸ್ವಾಗತಿಸಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಿಮ್ಮ ಈ ಭಕ್ತಿ ಸಂಜೀವಿನಿಗೂ ಕೂಡ ನಮ್ಮ ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನೀಡ್ತಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಚಿಕ್ಕ ಮೇಳ ಅಂತ ಹೇಳಿದ್ರೆ ನಾವು ಇಷ್ಟು ದಿನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಇನ್ನು ಮುಂದೆ ಕೂಡ ಅದರ ಬಗ್ಗೆ ಅಷ್ಟೇ ಗೌರವ ಇಟ್ಕೊಳ್ಳೋಣ, ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಗೆ ಈ ಒಂದು ನೀವು ಕೊಡುವಂತಹ ಕಾಣಿಕೆ ಏನಿದೆ ಅದು ಅಲ್ಲಿ ಬರುವಂತಹ ಕಲಾವಿದರ ಜೀವನದ ಸಂಪಾದನೆ ಆಗಿರ್ತದೆ, ಅದನ್ನು ಕೂಡ ನಾವು ಮರೆಯುವುದು ಬೇಡ ಅಂತ ಹೇಳ್ತಾ, ಹಾಗೆ ಚಿಕ್ಕ ಮೇಳದ ಎಲ್ಲ ಕಲಾವಿದರು ಯಕ್ಷಗಾನದ ಮೇಲೆ ನಾವು ಇಟ್ಟಂತಹ ಅಭಿಮಾನ, ಗೌರವ ಹಾಗೂ ಭಕ್ತಿಯನ್ನ ಗೌರವಿಸಿ ಅದನ್ನ ನಿಭಾಯಿಸ್ತೀರಿ ಜವಾಬ್ದಾರಿಯುತವಾಗಿ ಅಂತ ನಂಬಿಕೆ ಇಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕಾರ್ಯಕ್ರಮ ನೀಡಿದಂತಹ, ನೋಡಿದಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ, ಗಮನ ನಿಲ್ಲೆಲೋ ರಮಣ, ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ, ಸೊಲ್ಲಿಸದೆಲ್ಲೋಳು 5 ವಹದನ, ಯಾರೊಡನೆ ಕದನ ತಿಳಿಯದ ದೇಗದನೋ, ಗಮನ ನಿಲ್ಲೆಲೋ ರಮಣಗ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಗರುಡನ್ನು ಕರೆದದ್ದು, ನೀ ಯಾಕೆ ಬಂದದ್ದು? ಕಾರಣ ಉಂಟು. ಏನು ಕಾರಣ? ನಿಮ್ಮನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಓಡೋಡಿ ಬಂದಾಗ ಆಶ್ಚರ್ಯವನ್ನೇ ಕಂಡೆ ಸ್ವಾಮಿ. ದೇವಾದಿ ದೇವತೆಗಳು ಕಂದಿದ ಆನಂದದಿಂದ ನಿಮ್ಮ ಅಂತಃಪುರವನ್ನು ಪ್ರವೇಶಿಸಿದನ್ನು ಕಂಡೆ. ಹೌದು, ಸ್ವಲ್ಪ ಹೊತ್ತಿನ ಬಳಿಕ ಹೊರನಡೆಯುವುದನ್ನು ಕಂಡೆ. ಆಗ ಅವರು ಸಂತೋಷಭರಿತರಾಗಿದ್ದಾರೆ. ಆವಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ, ಏನು ದೇವಾದಿ ದೇವತೆಗಳಿಗೆ ಯಾವುದೋ ಒಂದು ಕಷ್ಟ ಬಂದಿದೆ, ನೀವು ಅಭಯವನ್ನು ಕೊಟ್ಟಿದ್ದೀರಿ ಎನ್ನುವುದಾಗಿ. ಸತ್ಯ. ಹಾಗಾಗಿ ನಿಮ್ಮನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ಓಡೋಡಿ ಬಂದಾಗ ನೂತನವಾಗಿದೆ ಸ್ವಾಮಿ ನಿಮ್ಮ ಈ ವರ್ತನೆ. ಎದೆಗೆ ಅವಚಿದಂತಹ ಕವಚ, ಬೆನ್ನಿನಲ್ಲಿ ತುಂಬಿದಂತಹ ತೂಣೀರ, ಹಿಗ್ಗಟ್ಟಿಗೆ ಸಿಕ್ಕಿಸಿದಂತಹ ಕಟಾರಿ, ಕೈಯಲ್ಲಿ ಹಿಡಿದುಕೊಂಡಿದ್ದೀರಿ ಸುದರ್ಶನ. ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ ಆ ಸುಪರ್ಣ. ಎಲ್ಲಿಗೆ? ಆಯ್ತು, ನೀನು ಹೋಗುವುದೇ ಬೇಡ. ಯಾಕೆ? ನಿನಗೆ ಎಷ್ಟು ಸಲ ಹೇಳಿದ್ದೆ ನಾನು, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಹೋಗ್ಬೇಕಂತ ಕೇಳಬಾರ್ದಂತ. ಏನಾಗ್ತದೆ ಈಗ? ಅದು ಅಪಶಕುನ ಬಂದ ಹಾಗೆ. ಅಪಶಕುನ ಅಂತ ಹೇಳಿದ್ರೆ ಒಂದು ಬೆಕ್ಕು ಅಡ್ಡ ಬಂದ ಹಾಗೆ. ನಾವು ಮನೆಯಲ್ಲಿ ನಾವು ಒಂದು ಬೆಕ್ಕು ಸಾಕ್ತೇವೆ, ಮನೆಯ ಯಜಮಾನನಿಗೆ ಹೊರಗಡೆ ಹೋಗಿಕೊಂಡು ಬೆಕ್ಕಿ ಗೊತ್ತಾಗ್ತದ?
ಅದು ಯಜಮಾನನ ಸುತ್ತ ತಿರುಗುದಲ್ವಾ? ಬೆಕ್ಕಿನದಪ್ಪ ಮತ್ತೆ ಮನೆಯಲ್ಲಿ ನಾವು ಸಾಕಬೇಕಲ್ಲ. ಹಾಗಾದ್ರೆ ನಾನು ಹೊರಗಿನವಳು ಅಂತ ಹೇಳುದು. ನೀನು ಹೊರಗಿನವಳಲ್ಲ, ನೀನು ನನ್ನ ಮನದ ಬೇಕು. ಆದ್ರೂ ಕೂಡ ಎಲ್ಲಿಗೆ ಅಂತ ಕೇಳಬಾರದು, ಮತ್ತೆ ಹೇಗೆ ದೂರ ಹೋಗುವುದೆಂಬುದಾಗಿ ಕೇಳತಕ್ಕದ್ದು. ಹೌದಾ? ಎಲ್ಲಿಗೆ ದೂರ? ಎಲ್ಲಿಗೇನು ಅಲ್ಲಿ ಬಿಡು, ದೂರ ಮಾತ್ರ ಕೇಳು. ಎರಡೂ ಬೇಡ. ಮತ್ತೆ ನಿಮ್ಮ ಗಮನ ಎಲ್ಲಿ? ಓ ಕೀರವಾಣಿ, ಕೀರವಾಣಿ ಕೇಳಿ ಕೇಳಿ ಹೊರಟ ವಿಚಾರವ ಗುಣಶೀಲೆ, ಹೊರಟ ವಿಚಾರವ ಗುಣಶೀಲೆ ಕೇಳೆ ಶೀಲೆ. ದೂರಿದ ನಾಪಲ್ಲ ಬೈರಿಯು ಎನ್ನಲಿ, ಹಾರಿಣಿ ತನಯನ ಭೋರೆ ಉಪದ್ರವ. ಕೀರವಾಣಿ ಕೇಳಿ ಏನು? ಹೊರಟದ್ದು ಯುದ್ಧಕ್ಕೆಂದು. ದೇವೇಂದ್ರ ಬಂದ ವಿಷಯವನ್ನೇ ತಿಳಿದಿದೆ. ಸತ್ಯ. ಸ್ವರ್ಗ ಲೋಕದ ಮೇಲೆ ದುಷ್ಟನಂತಹ ನರಕ ದೈತ್ಯನ ದಾಳಿಯಾಗಿದೆ. ಅಲ್ಲಿಗಿರುವುದು ಅಧಿಕಾರ ಮಾತ್ರ. ಮತ್ತೆ ಒಳ್ಳೆ ವಸ್ತುಗಳನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾನೆ. ಅದಿತಿಯ ಕರ್ಣಕುಂಡಾಳ, ಕುಬೇರನ ಭಂಡಾರ, ಯಮನ ಪಾಶ ಎಲ್ಲವನ್ನು ಕದ್ದುಕೊಂಡು ಹೋಗಿ ಪ್ರಾಜ್ಯೋತಿಷ ಪಟ್ಟಣದಲ್ಲಿ ಅಡಗಿಸಿಟ್ಟಿದ್ದಾನೆ ಆ ಪಾಪಿ. ಆ ಕಳವನ್ನು ವಧಿಸಬೇಕು ಎಂಬ ಉದ್ದೇಶದಿಂದ ಈ ಹೊತ್ತಿಗೆ ಅಲ್ಲಿಗೆ ಹೊರಟು ನಿಂತಿದ್ದೇನೆ. ಹೋಗುವುದು ಪ್ರಾಜ್ಯೋತಿಷ ಪಟ್ಟಣಕ್ಕೆ. ಮತ್ತೆ ಅಲ್ಲಿಂದ ಮತ್ತೆ ಅಲ್ಲಿರುವಂತಹ ವಸ್ತು ಎಲ್ಲಿಗೆ ಸಲ್ಲಿಸಬೇಕು? ಸ್ವರ್ಗಕ್ಕೆ. ಅಲ್ಲಿಗೆ ತಾನೆ, ಅಲ್ಲಿಗೆ ತೆಗೆದುಕೊಂಡು ಹೋಗ್ತೇನೆ. ಹೊರಟದು ಸ್ವರ್ಗಕ್ಕ. ಹರುಷವಾಯ್ತು ಕಾಂತ ನರಕಧೈ ಜನ ಬಂದು
ನರಕದೈತ್ಯನ ಕೊಂದು ಸುರಲೋಕಕ್ಕೆ ಐದುವೆಯ ಪಾರಿಜಾತ ವೃಕ್ಷವನ್ನು ಓಡ್ಪಾತವಟವು ಪಾರಿಜಾತ ವೃಕ್ಷವನ್ನು ಓಡ್ಪ ತವಕವು ಎನಗೆ ನೋಡ್ಪ ತವಕವು ಎನಗೆ ನೋಡ್ಪ ತವಕವು ಹೆಂಡತಿ ಗಂಡ ಯುದ್ಧಕ್ಕೆ ಹೊಡುವಾಗ ಹೆಂಡತಿಗೆ ಬೇಸರ ಆಗುದುಂಟು. ನಿಮಗೆ ಬೇಸರ ಇಲ್ಲ? ಯಾಕೆ ಇಲ್ಲ? ಮತ್ತೆ ಸಂತೋಷದ ಕುಳಿತಾ ಇದ್ದೆ. ಕಾರಣ ಉಂಟು. ಏನು ಕಾರಣ? ದೇವೇಂದ್ರ ಸೋತು ಹೋಗಿದ್ದಾನೆ. ಹೌದು. ಹಾಗಾಗಿ ಸಂತೋಷ. ನಿಮ್ಮ ತಾಯಿಯಾದಂತ ಅದಿತಿ ದೇವಿಯ ಕರ್ಣಕುಂಡಲ ಇಲ್ಲ, ಮತ್ತಷ್ಟು ಸಂತೋಷ. ಕುಬೇರನ ಭಂಡಾರ ಇಲ್ಲ, ಇನ್ನಷ್ಟು ಸಂತೋಷ. ಸತ್ಯ ಹೇಳಬೇಕು. ಏನು? ನೀನು ಯಾರ ಪಕ್ಷದಲ್ಲಿ ಇರುವುದು? ನನ್ನ ಹೆಂಡತಿ ಹೌದಲ್ವಾ? ನಿಮ್ಮ ಪಕ್ಷ, ದೇವೇಂದ್ರನ ಪಕ್ಷ. ಮತ್ತೆ ಅವನನ್ನು ಹೊಗಳ್ತಾ ಇದ್ದಿ, ಅವನಿಗೆ ದುಃಖ ಅಂತ ಹೇಳ್ತಾ ಇದ್ದಿ. ಈಗ ದೇವೇಂದ್ರನ ಕಷ್ಟ ಬಂದ್ರೆ ನಿಮ್ಮ ಮಗನಿಗೆ ಕಷ್ಟ ಬಂದ ಹಾಗೆ. ಹೌದು. ಪರಿಹರಿಸುವುದಕ್ಕೆ ನೀವಿಲ್ವಾ? ಹೌದು. ಯಾಕೆ ಈ ಮಾತನ್ನು ಹೇಳ್ತೀರಿ? ಯಾಕೆ? ಹಗೆಗಳಿಗೆ ವರವನ್ನೀವರು ತೆಗೆಯಲರಿಯರು ಕೊಟ್ಟ ವರಗಳ ವರಗಳ ಕೊಟ್ಟು ತೆಗೆಯುವ ಸಮರ್ಥನೆ ಆರ್ಯಾಯಿ ತ್ರೈ ಜಗದಿ ನಿನ್ನಂತೆ ಹರಿ ಮಾತ್ರ ಎನ್ನುವುದಾಗಿ ನೀವು ಅವನ ಕಷ್ಟವನ್ನು ಸ್ಪಂದಿಸುತ್ತೀರಿ ಎನ್ನುವಂತಹ ವಿಶ್ವಾಸ ನನ್ನುಂಟು. ಈಗ ನರಕ ದೈತ್ಯನನ್ನು ಕೊಂದು
ಅಲ್ಲಿರುವಂತಹ ಸುವಸ್ತುಗಳನ್ನು ತೆಗೆದುಕೊಂಡು ಹೋಗುವುದು ಸ್ವರ್ಗಕ್ಕೆ. ಸ್ವರ್ಗಲೋಕಕ್ಕೆ. ಹಾಗಾಗಿ ಸಂತೋಷ ಆಯ್ತು. ಯಾಕೆ ಸಂತೋಷ? ಈಗ ದೇವೇಂದ್ರ ಸೋಲದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ? ಇಲ್ಲ. ಅದೇ ಸೋತದ್ದು ಒಳ್ಳೇದಾಯ್ತು. ಅಲ್ಲ, ನಿನಗೆ ಯಾಕೆ ಸಂತೋಷದಂತ ಬೇಕಲ್ವಾ? ಕಾರಣ ಉಂಟು. ಏನು ಕಾರಣ? ಈ ಹಿಂದೆ ನಡೆದ ಪ್ರಸಂಗ ಸ್ವಲ್ಪ ಯೋಚನೆ ಮಾಡಿ. ಇಂದ ಪ್ರಸಂಗ ಯಾವುದು ನಡೆದಿದೆ? ಯಾವುದು? ಯಾವ್ದಾಗಿರ್ಬೋದು? ನಿಮಗೆ ಯಾವ್ದು ಗೊತ್ತಿಲ್ಲ. ಯಾವ್ದು? 8 ಮಂದಿ ಹೆಂಡತಿಯರಲ್ವಾ? ಹೌದು, 8 ಮಂದಿ ಹೆಂಡತಿಯರು ಅಂತ ಹೇಳಿದ್ದು ನಾನೀಗ. ಮತ್ತೆ ಯಾವ ಪ್ರಸಂಗ ಅಂತ ಹೇಳೊಮ್ಮೆ. ನಾರದರು ನಿಮ್ಮನ್ನು ಕಾಣುವುದಕ್ಕೆ ಬಂದದ್ದು. ಓ, ನಾರದರ ವಿಚಾರವಾ? ನಾರದರು 3 ಮುಕ್ಕಾಳುಗಳಲ್ಲಿ 3 ಲೋಕವನ್ನೇ ಸಂಚರಿಸುವಂತಹ ಸಾಮರ್ಥ್ಯ ಹೊಂದಿದವರು, ದಕ್ಷಿಣದಿಂದಲೇ ಶಾಪವನ್ನು ವರವಾಗಿ ಪಡೆದವರು. ಅವರ ವಿಚಾರ ಯಾಕೆ? ಇಂದು ಇಲ್ಲಿದ್ರೆ ಮತ್ತೊಮ್ಮೆ ಅಲ್ಲಿ ಇರ್ತಾರೆ. ಹೌದು, ಬ್ರಹ್ಮ ಮಾನಸ. ಹೌದು, ಅವರು ಬರುವಾಗ ಏನ್ ತಂದಿದ್ದಾರೆ? ಅಲ್ಲ, ನಾರದರು ಬರುವಾಗ ಏನ್ ತಂದ್ರೆ ಎಲ್ಲರಿಗೂ ಗೊತ್ತು. ಅವರ ಕೈಯಲ್ಲಿ ಏನಿರ್ತದೆ? ತಾಳ, ತಂಬೂರಿ, ಮತ್ತೊಂದು ವಿಠಲನ ಭಜನೆ ಅಷ್ಟೇ. ಅದಲ್ಲ, ಮತ್ತೆ ಹೂ ತರಲಿಲ್ವಾ? ಹೂ ತಂದಿದ್ದಾರೆ. ಗೊತ್ತಿಲ್ವಾ ನಿಮಗೆ? ಹೂ ಹೌದು. ತಂದಿದ್ದಾರೆ. ಹೂ. ಹೌದು. ಹೂ ಹೇಳ್ತೀರಿ? ಹೂವು. ಪಾರಿಜಾತ ಹೂ ತರಲಿಲ್ವಾ? ಓ, ಪಾರಿಜಾತ ಹೂವಾ? ಪಾರಿಜಾತ ಹೂವನ್ನು ತಂದು ನಿಮ್ಮ ಕೈಯಲ್ಲಿ ಕೊಟ್ಟಾಗ ನೀವು ನಾರದರಲ್ಲಿ ಅಧಿಕ ಪ್ರಸಂಗ ಪ್ರಶ್ನೆಯನ್ನು ಮಾಡಿದ್ದೀರಿ. ಅತಿಯ ಪ್ರಸಂಗ ಇದ್ದ ಪ್ರಸಂಗ ಅಂತ ಹೇಳಿದ್ರು. ಇದ್ದ ಪ್ರಸಂಗ ಅಲ್ಲ. ಪಾರಿಜಾತ ಹೂವನ್ನು ನಿಮ್ಮ ಕೈಗೆ ಕೊಟ್ಟಾಗ ನಾರದ ನೇರವಾಗಿ ನನ್ನನ್ನು ಕರೆಯುವುದು, ನನಗೆ ಹೂವನ್ನು ಮುಡಿಸುವುದು. ಅದನ್ನು ಬಿಟ್ಟು ನಾರದರಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ದೀರಿ. ಹೇಗೆ? ನಾರದರೆ, ನನಗೆ 8 ಮಂದಿ ಮಡದಿಯರು, ಈ ಹೂವನ್ನು ನಾನು ಯಾರಿಗೆ ಮುಡಿಸಬೇಕು? ನಾರದರಲ್ಲಿ ಕೇಳಿದ್ರಾ? ಹೇಳಿದ್ದೇನೆ. ಆಗ ನಾರದರು ಏನು ಹೇಳಿದ್ರು? ನಾರಿ ವೈದ್ಯಂತೆಗೆ ಎಲ್ಲ ಜನರಿಗೆ ಮುಡಿಸುವಂತಿಲ್ಲ. ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ ಅಂತ ರುಕ್ಮಿಣಿಗೆ ಮುಡಿಸಬೇಕಿನ್ನುವುದಾಗಿ. ಹೌದು. ನಾರದರಿಗೆ ಆಶಂಕ ಸ್ವಾಮಿ. ಯಾರು ಹೇಳಿದ್ದು? ಯಾಕೆ ಸಂಸಾರದಲ್ಲಿ ಜಗಳ ಹುಟ್ಟಿಸುವವರು ಅವರು. ಹಾಗೆಲ್ಲ ಹೇಳಿ. ಕಲಹಪ್ರಿಯ ಎನ್ನುವಂತ ಹೆಸರು ಉಂಟು. ಮತ್ತೆ ಈಗ ನಾರದರಿಗೆ ಹಾಗೆ ಹೇಳಿದ ಕಾರಣ ಅಲ್ಲ, ನಾನು ಮತ್ತೊಂದು ನಾರದಲ್ಲಿ ಪ್ರಶ್ನೆಯನ್ನು ಮಾಡಿದೆ. ಏನು? ಈ ಹೋನಿ ಯಾರಿಗೆ ಮುಡಿಸ್ಬೇಕು, ನೀವೇ ಸರಿಯಾಗಿ ಹೇಳಿ ಅಂತ. ಆ ಹೊತ್ತಿಗೆ ನಾರದರು ಏನು ಮಾತನ್ನು ಮಾಡಿದ್ರು? ಅಜ್ಜಿಯ ತಲೆಗೆ ಮುಡಿಸುವಂತಹ ದೃಶ್ಯವನ್ನು ನನಗೆ ಕಣ್ಣಾರೆ ನೋಡ್ಬೇಕು ಎಂಬುದಾಗಿ. ಈಗ ಅಜ್ಜ ನಾನು, ಅಜ್ಜಿ ರುಕ್ಮಿಣಿ. ಸಂಬಂಧದಲ್ಲಿ ನನಗೆ ಮೊಮ್ಮಗ. ಹೌದು, ನಾನು ಅಜ್ಜ ಆಗ್ತೇನೆ. ನಾನು ಯಾಕೆ ಮುಡಿಸಲಿಲ್ಲ ನಿನಗೆ? ನೀನು ಕೊನೆಯಾಗಿ ಮದುವೆ ಆದವಳು ನನ್ನನ್ನು. ಇಷ್ಟು ಚಂದದ ಹೆಂಡತಿಯನ್ನು ಅಷ್ಟು ಬೇಗ ಅಜ್ಜಿ ಮಾಡುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅವಳೇ ಮೊದಲಾಗಿ ಮದುವೆ ಆದವಳಲ್ಲ, ಅದಕ್ಕೆ ಅವಳಿಗೆ ಮುಡಿಸಿ. ಅವಳ ಅಜ್ಜಿಯಾಗಿ ಸಾಯಿ. ಹಾಗೆಲ್ಲ ಹೇಳ್ಬೇಡ ನೀವು. ಅದಲ್ಲ, ಇನ್ನು ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಾರಿಗೆ ನನಗೊಂಡ ಹೊಟ್ಟೆ ಕಿಚ್ಚು. ಹಾಗೆ ಹೇಳುದು ಯಾಕೆ ನೀನು? ಈಗ ನಾರದ್ರು ಹೂವನ್ನು ತಂದು ಕೊಟ್ಟಿದ್ದಾರೆ. ಒಮ್ಮೆ ಬರುದಪ್ಪ, ಸತ್ಯಭಾಮ, ಇದು ನಾರದ ತಂದಂತಹ ಹೂವು, ರುಕ್ಮಿಣಿಗೆ ಮುಡಿಸಬೇಕಂತೆ, ನೋಡಿ ಕೊಡಾಯ್ತು ಅಂತ ಹೇಳಿದ್ರೆ ನಿಮ್ಮ ಗಟ್ಟಿ ಮುಡಿದಿತ್ತ? ನೀನು ಕೊಡ್ಲಿಲ್ಲದೇನು ಮಾಡುದು? ನಾನು ಕೊಡ್ತಿದ್ದೆ, ನನಗೆ ಅಷ್ಟೇನು ಮಸರಿಲ್ಲ. ಸೈಲೆಂಟ್. ನಾರದ್ರು ಹೇಳಿದ್ರು ರುಕ್ಮಿಣಿಗೆ ಮುಡಿಸಿದ್ದು. ಯಾರು? ನೀವು ಮುಡಿಸಿದಲ್ಲ? ನನ್ನ ಹೆಂಡತಿಗೆ ನಾನೇ ಮುಡಿಸಿ, ಮತ್ತೆ ಯಾರು? ಹೌದು, ಹೆಂಡತಿಗೆ ಹೌದು, ಮುಡಿಸುವುದು ನಿಮ್ಮ ಕರ್ತವ್ಯ. ರುಕ್ಮಿಣಿಯನ್ನು ತಲೆ ಬಚ್ಚಿದ್ಯಾರು? ನಾನೇ ತಲೆ ಬಚ್ಚಿದ್ದು. ಜಡೆ ಹೆಂಡತಿಯಾರು? ನಾನೇ. ಅವಳೇನು ಕೈ ಮುರಿದೋಗಿತ್ತ? ಇಷ್ಟರವರೆಗೆ ನನ್ನ ಜಡೆ ಹೆಂಡತಿ, ನನ್ನ ತಲೆ ಮುಟ್ಟಿದ್ದೀರಾ ನೀವು? ಈಗ ಮುಟ್ಟಬೇಡಿ ನೀವು. ಮುಟ್ಟಿದ್ದೀರಾ ನೀವು? ರುಕ್ಮಿಣಿಗೆ ಮುಡಿಸಿದ್ರಲ್ವಾ? ನಿನ್ನ ತಲೆ ಇದು ಹೇಳಲಿಕ್ಕೆ ನಿನ್ನ ಕೈ ಮುರಿದು ಹೋಗಿದ. ಮತ್ತೆ ಅವಳ ಕೈ ಮುರಿದು ಹೋಗಿದ್ದ ನಿಮಗೆ? ಅವಳಿಗೆ ಅಲ್ಲಿ ಹೂ ಮುಡಿಸಲಿಕ್ಕೆ ಬೇಕು ಅದಕ್ಕೆ ಹೇಳಿದ್ದೇನೆ. ಅವಳಲ್ಲಿ ಪ್ರೀತಿ ಹೆಚ್ಚು ಅಂತ ನನಗೆ ಗೊತ್ತಾಗಿ ಪ್ರೀತಿ ಇಲ್ಲ ಅಂತ ಹೇಳ್ತೇನೆ. ಶೋಕಾಗಾರವನ್ನು ಸೇರಿದ್ದೇನೆ. ಹೌದು. ಬಾಗಿಲು ತೆಗಿಗೆ ಎಷ್ಟು ಕಷ್ಟ ಆಗಿದೆ? ತುಂಬಾ ಕಷ್ಟ ಆಗಿದೆ. ಎಷ್ಟು ಭಜನೆಗಳನ್ನೆಲ್ಲ ಹೇಳಿದ್ದೇನೆ. ನಮ್ಮ ಭಜನೆಗೆ ಯಾರು ತೆಗಿತಾರಂತೆ ಬೇಕಲ್ಲ. ಕೊನೆಗೆ ನಿನ್ನ ರಮಣ ಬಂದಿದ್ದೇನೆ, ಬಾಗಿಲು ತೆಗಿ ಅಂತ ಹೇಳುವಾಗ ಬಾಗಿಲು ತೆಗೆದಿದ್ದೇನೆ. ಹೌದು. ಆಗ ಒಂದು ಮಾತನ್ನು ಹೇಳಿದ್ದೀವಿ. ಸತ್ಯಭಾಮ, ರುಕ್ಮಿಣಿಗೆ ಪಾರಿಜಾತ ಹೂವನ್ನು ಮಾತ್ರ ಮುಡಿಸಿದ್ದು, ನಿನಗೆ ಮಾರಾರಿಯ ಪದದಾನೆಗೂ ಮರವನ್ನು ತೋರಿಸ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಅಲ್ಲಿಗೆ ಬೇಡ. ಸ್ವಲ್ಪ ಹಗ್ಗ ಕೊಡಬೇಡಿ. ನಾವಿಲ್ಲ ಹಗ್ಗ ತಗೊಳ್ಳಿಕ್ಕೆ. ಮತ್ತೆ ಮರ ತೋರಿಸ್ತೇನೆ ಅಂತ ಹೇಳಿದ್ರೆ ಪಾರಿಜಾತ ವೃಕ್ಷವನ್ನೇ ತೋರಿಸುತ್ತೇನೆ ಎನ್ನುವುದಾಗಿ ಮಾತು ಕೊಟ್ಟವರಿದ್ರೆ, ಈಗ ಹೆಂಡತಿ ಸಿಟ್ಟಲ್ಲಿ ಇರುವಾಗ ಗಂಡನಾದವನು ಹೇಳುವುದಾಗಿ, ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಅದು ತೆಗೆದುಕೊಡ್ತೇನೆ, ಸಮಾಧಾನ ಸ್ಥಳಲ್ಲ ಬೇಗ. ಮರು ದಿವಸ ಗಂಡ ನಿನ್ನೆ ಹೆಂಡತಿ ಆದವಳು ಸಾಯುವವರೆಗೆ ಮರೆಯುವುದಿಲ್ಲ, ಗೊತ್ತಿಲ್ಲ ನಿಮಗೆ? ನನಗೆ ನೆನಪುಂಟು, ಹೋಗ್ಲೇಬೇಕು, ಇಲ್ಲದ್ರೆ ನಾನೀಗ ಬಾಗಿಲ. ಹಿಂದಿನ ದಿವಸ ಹೋಗುವುದು ಬೇಡ. ನಾನು ಹೋಗುವುದು ಯಾಕೆ? ಮೊದಲಾಗಿ ದುಷ್ಟನೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಅವ ಜನ ಸರಿ ಇಲ್ಲ. ಅವ ಕಾಮುಕ. ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಸುಮ್ಮನೆ ಬಿಡುವುದಿಲ್ಲ. ಯಾರು? ನಾನು ಸರಿ ಇದ್ದೇನೆ. ಈಗ ಸರಿ ಇಲ್ಲ ಅಂತ ನೀನು ಹೇಳುದು ನನಗೆ? ಹಾಗಲ್ಲ, ನೀವು ಮಾತಾಡುವ ಸರಿ ಸಮಾನರಾದವರು ಈ ಲೋಕದಲ್ಲಿ ಯಾರಿದ್ದಾರೆ ಹಾಗೆ ಹೇಳಿ. ತಪ್ಪ ಅರ್ಥ ಮಾಡ್ಕೊಂಡು ಓಡಾಡ್ತೇ ಇಲ್ಲ ಬೇಡ ನನ್ನೊಂದಿಗೆ. ನಾನು ಅವನೊಂದಿಗೆ ಯುದ್ಧವನ್ನು ಮಾಡ್ತೇನೆ. ನನಗೆ ಯುದ್ಧ ಮಾಡುವುದಕ್ಕೆ ಬರ್ತದೆ. ಹೌದು. ಅವನ ಜೊತೆಗೆ ಒಬ್ಬನೇ ಇರುವುದಾ? ಅವನ ಜೊತೆಗೆ ಬೇರೆಯವರು ಇದ್ದಾರೆ, ಅವರು ಕೂಡ ಸರಿ ಇಲ್ಲ. ಒಮ್ಮೆ ನಾನು ಬಾವಿ ಕಟ್ಟೆಯಲ್ಲಿ ಮಾತಾಡುದು ಮಾತ್ರ, ನನ್ನ ಗಂಡ ಹೀಗೆ ಬಂದಿದ್ದಾರೆ, ನನ್ನ ಗಂಡ ಹಾಗೆ ಬಂದಿದ್ದಾರೆ, ಪ್ರತ್ಯಕ್ಷವಾಗಿ ನೋಡ್ಲಿಲ್ಲ. ಇವತ್ತು ನೋಡ್ಬೇಕು, ಯುದ್ಧವನ್ನು ನೋಡ್ಬೇಕು, ಪಾರಿಜಾತ ವೃಕ್ಷವನ್ನು ನೋಡ್ಬೇಕು. ಇನ್ನೊಂದು ದಿವಸ ನಾವು ಪ್ರವಾಸ ಅಂತ ಇದ್ರೆ ಏನು? ಪ್ರವಾಸ ರುಕ್ಮಿಣಿ ನೇರವಾಗಿ ಪ್ರವಾಸವನ್ನು ರುಕ್ಮಿಣಿ ಕರ್ಕೊಂಡು ಹೋಗಿ ನಾನು ಬಾಗಿಲಾಗ್ತೇನೆ. ಬಾಬಾ ಇಲ್ಲಿಗೆ ಬಾ.
ಹೋಗ್ತೇನೆ. ಮಾಡ್ಬೇಡ, ಬಾಗಿಲು ಹಾಕ್ಬೇಡ. ಇನ್ನು ಬಾಗಿಲು ತೆಗಿಲಿಕ್ಕಿಲ್ಲ ಸ್ವಾಮಿ. ಹೆಂಡತಿ ಬರ್ತೇನೆ ಅಂತ ಹೇಳೋದು ಒಟ್ಟು ಗಂಡನಾದವ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೆಂಡತಿ ಗಂಡನ ಹಿಂದೆ ಇರ್ಬೇಕು, ಅದು ಗೊತ್ತುಂಟ ನಿಮ್ಗೆ. ಮತ್ತೆ ಮುಂದೆ ಇರ್ಬೇಕು. ಮುಂದೆ ಎರಡು ವಿಚಾರದಲ್ಲಿ ಯಾವುದಿಲ್ಲ. ಒಂದು ಗಂಡನಿಗಿಂತ ಮುಂಚಿತವಾಗಿ ಬೆಳಗ್ಗೆ ಬೇಗ ಹೇಳುದು, ಅದು ಮೊದಲು ಹೇಳು. ಒಂದು. ಮತ್ತೆ ಎರಡನೇದು, ಗಂಡ ಸಾಯುವುದಕ್ಕಿಂತ ಮುಂಚಿತವಾಗಿ ಹೆಂಡತಿ ಆದವಳು ಸಾಯಬೇಕಂದ್ರೆ ಅವಳಿಗೆ ಅದು ಮುತ್ತೈದೆ ಮರ. ಮತ್ತೆ ಎಲ್ಲ ಕೆಲಸದಲ್ಲಿ ಗಂಡನ ಹಿಂದೆ ಇರ್ಬೇಕು ಹೆಂಡತಿ ಆದವಳು. ಹೌದಾ? ನಾನು ಬರ್ಬೋದು, ನನಗೆ ಅಧಿಕಾರ ಉಂಟು. ಆಯ್ತು, ನೀನು ಬಾ, ನನಗೆ ಸ್ವಲ್ಪ ಯೋಚನೆ ಎಲ್ಲ ಮಾಡ್ಬೇಕಾಗ್ತದೆ. ಹೀಗೆ ಬರ್ತೇನೆ ಎಂಬುದಾಗಿ ಹಠವನ್ನು ಹಿಡಿಯುತ್ತಾ ಇದ್ದಾಳೆ. ಹೀಗೆ ಕರೆದುಕೊಂಡು ಹೋಗುವುದಿಲ್ಲ ಇದು. ಯಾಕಂತ ಹೇಳಿದ್ರೆ ಬ್ರಹ್ಮದೇವರಿಂದ ಹೇಗೆ ವರ ಉಂಟು, ಹುಟ್ಟಿಸಿದಂತಹ ತಂದೆ ತಾಯಿಯಿಂದ ಮಾತ್ರ ಮರಣ ಎಂಬುದಾಗಿ. ನಾನೇ ತಂದೆ, ಆಕೆಯೇ ತಾಯಿ. ಆದುದರಿಂದ ತಡ ಮಾಡುವುದಲ್ಲ, ಸತಿ ಪತಿಗಳು ಕೂಡಿಕೊಂಡು ಹೋಗಲೇಬೇಕು, ಆತನಿಗೆ ಯುದ್ಧವನ್ನು ಮಾಡಲೇಬೇಕು, ಆತನ ವಧೆ ಆಗಲೇಬೇಕು. ಆದುದರಿಂದ ಈಕೆ ಕರೆದುಕೊಂಡು ಹೋಗುವುದಿಲ್ಲ ಇದು. ಬಾಮ, ತಡ ಮಾಡುವುದಲ್ಲ. ಈಗ ಸರಿ ಇದೆಯಲ್ಲ? ಎಲ್ಲ ಸರಿ ಉಂಟು, ಗರುಡ ಸಿದ್ಧನಾಗಿದ್ದಾನೆ. ಹೌದು, ತಡ ಮಾಡುವುದಲ್ಲ, ಏರಿಕೊಂಡು ಹೋಗೋಣ.